ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ಅನ್ನಪೂರ್ಣಿ ಕಿಚನ್ಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪೂರಕ್ಲೆಲ್ಲ ಸೊಲ್ಮೆಲು ನಿಕ್ಲೆನ್ ಮಾತೆರೆನ್ಲ ಮೋಕೆಡ್ ಎತ್ಕೊನೊಂದುಲೆ ಇನಿ ನಮ್ಮ ಚಿಕನ್ ಡ್ರೈ ಮಲ್ಪುಗ ಮಸ್ತ್ ಶೋಕ ಆಪುಂಡು. ಸ್ಟಾರ್ಟರ್ ಆದ್ಲ ಬಾರಿ ಶೋಕ ಆಪುಂಡು. ಕಡೆ ಮುಟ ಸ್ಕಿಪ್ ಮಲ್ಪಂದೆ ತೂಲೆ. ಇವತ್ತು ನಾವು ಚಿಕನ್ ಡ್ರೈ ಮಾಡುವ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಒಂದು ಪ್ಯಾನ್ಗೆ ನಾನು 8ರಿಂದ 10 ಕೆಂಪು ಮೆಣಸು, ಅರ್ಧ ಚಮಚ ಜೀರಿಗೆ, 2 ಚಮಚ ಕೊತ್ತಂಬರಿ, 1/4 ಚಮಚದಷ್ಟು ಮೆಂತ್ಯ, 8ರಿಂದ 10 ಕಾಳು ಮೆಣಸು ಮತ್ತು ನೋಡಿ ಈ ಗರಂ ಮಸಾಲ, ಚಕ್ಕೆ, ಲವಂಗ, ಅನನಾಸು, 1 ಏಲಕ್ಕಿ ಇವೆಲ್ಲವನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಒಂಜಿ ಪ್ಯಾನ್ಗೆ ಆನೆ 2-10 ಕೆಂಪು ಮುಂಚಿ ಪಾಡ್ಯ ಅವೆಡ್ ಬೊಕ್ಕ ಅರ್ಧ ಚಮಚ ಜೀರಿಗೆ, 1/4 ಚಮಚ ಮೆತ್ತೆ, 2 ಚಮಚದ ಕೊತ್ತಂಬರಿ, ಅಂಚನೆ ಒಂಜಿ 8-10 ಎಡ್ಡೆ ಮುಂಚಿ ಬೊಕ್ಕ ರಡ್ ತುಂಡು ಲವಂಗ, ಚಕ್ಕೆ, ಏಲಕ್ಕಿ ಒಂದೇನು ಮಾತ ಪಾಡ್ದು ನಮ್ಮ ಎಣ್ಣೆ ಪಾಡಂದೆ ಪೊತ್ತುದು ರೆಡಿ ಮಲ್ತದು. ಆಕಿನ ಒಂದು ಚಪ್ಪೆ ಹಾಕಿನ ನಮ್ಮ ಒಂಜಿ ಮಿಕ್ಸಿ ಜಾರ್ಗೆ ಪಾಡ್ದು ಪೊಡಿ ಮಲ್ಪೊಡು. ಇದು ತಣ್ಣಗಾದ್ಮೇಲೆ ನಾನೊಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಹುಡಿ ಮಾಡ್ಕೊಳ್ತೇನೆ ಮೊದಲಿಗೆ. ನೋಡಿ ಈಗ ಇದು ಹುಡಿ ರೆಡಿ ಆಯಿತು. ನಾನಿಲ್ಲಿ ಅರ್ಧ kg ಚಿಕನನ್ನು ತೊಳೆದಿಟ್ಟು ಅದಕ್ಕೆ ಅರ್ಧ ಚಮಚ ಅರಸಿನ ಪುಡಿ, 1 ಚಮಚ ಉಪ್ಪು, ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ನಿಂಬೆ ರಸವನ್ನು ಹಾಕಿ ನಾವು ಹುಡಿ ಮಾಡಿಟ್ಟ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅರ್ಧ kg ಕೋರಿಗೆ ಅರ್ಧ ಚಮಚ ಮಂಜಲ್ದ ಪುಡಿ, 1 ಚಮಚ ಉಪ್ಪು, ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂಜಿ ಲಿಂಬೆದ ರಸ, ಅಂಚೆ ನಮ್ಮ ಪೊಡಿ ಮಲ್ತಿತ್ತನ ಪೌಡರ್ ಎಲ್ಲ ನೆಕ್ ಪಾಡ್ದು ಒಂದನ್ನು ಶೋಕು ಬೆರವಡು ನೆಕ್ ಬೋನ್ಲೆಸ್ ಕೋರಿ ಮಸ್ತ್ ಶೋಕ ಆಪಡು. ಯಾ ಮುಲ್ಪ ಬೋನ್ ಇತ್ತು ನನಗೆ ಕೊರಿದೆ ತೊಂದರೆ. ಇದಕ್ಕೆ ಬೋನ್ಲೆಸ್ ಚಿಕನ್ ತುಂಬ ರುಚಿ ಆಗ್ತದೆ. ಇದೆಲ್ಲ ನೋಡಿ ನಾವು ಒಂದು ಸೈಡಲ್ಲಿ ಇಟ್ಟಾದಮೇಲೆ ಒಂದು ಪ್ಯಾನಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. 2-3 ಚಮಚದಷ್ಟು ಎಣ್ಣೆ. ಅದಕ್ಕೆ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣ ಹೆಚ್ಚಿ ಹಾಕಬೇಕು. ಒಂದು ಪ್ಯಾನ್ಗೆ 3 ಚಮಚದ ಎಣ್ಣೆ ಪಾಡ್ದು ಒಂದು ಮಲ್ಲ ಈರುಳ್ಳಿನ ಸಣ್ಣ 3 ನೆಕ್ ಪಾಡ್ಯತಲೆ ಒಂತೆ ಪಡ್ತು ಜಾಸ್ತಿ ಫ್ರೈ ಮಲ್ಪನ ಬರ್ಚಿ ಒಂತೆ ಫ್ರೈ ಮಲ್ಪಡು. ಅವೇಡ್ ಬೊಕ್ಕ ಮೂಜಿ ಕಾಯಿ ಮುಂಚಿನಟೆ ಕಟ್ ಮಲ್ತದು ಪಾಡ್ವೆ. ಇದನ್ನು ಸ್ವಲ್ಪ ಹುರ್ಕೋಬೇಕು. ಈರುಳ್ಳಿಯನ್ನು ಜಾಸ್ತಿ ಫ್ರೈ ಮಾಡಬಾರ್ದು. ಇಲ್ಲಿ ನಾನು 3 ಕಾಯಿ ಮೆಣಸನ್ನು ಉದ್ದುದ್ದಾಗಿ ಕಟ್ ಮಾಡಿ ಇಲ್ಲಿ ಸೇರಿಸ್ತಾ ಇದ್ದೇನೆ. ಇದನ್ನು ಕೂಡ ನಾವು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಹೀಗೆ ಫ್ರೈ ಮಾಡಿಕೊಳ್ಳುವ. ಒಂದೆಲ್ಲ ನಮ್ಮ ಲೋ ಫ್ಲೇಮಲ್ಲಿ ಚೂರು ಫ್ರೈ ಮಲ್ಪುಗ. ನಿಕ್ಲಿಗೆ ಈ ರೆಸಿಪಿ ಇಷ್ಟ ಅಂಡ ನಿಕ್ಲ ಫ್ಯಾಮಿಲಿ ಫ್ರೆಂಡ್ಸ್ನಾಗ್ಲ ಜೊತೆ ಶೇರ್ ಮಲ್ತದ್ದು ನಮ್ಮ ಚಾನಲ್ಗೆ ಸಪೋರ್ಟ್ ಮಲ್ಪಲೆ. ಇತ್ತೆ ಮುಲ್ಪತುಲೆ ನಮ್ಮ ಕಲತ್ತಿತ್ತಿನ ಕೋರಿನ ನೆಕ್ ಪಾಡ್ದು ಬೆರವುಗ. ಇಲ್ಲಿ ನಾನೀಗ ಮಿಕ್ಸ್ ಮಾಡಿಟ್ಟ ಚಿಕನನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಶೇರ್ ಮಾಡಿಕೊಂಡು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಅದೇ ಪಾತ್ರೆಗೆ ನಾನು ಅರ್ಧ ಲೋಟದಷ್ಟು ನೀರನ್ನು ನೋಡಿ ಆ ಪಾತ್ರೆಗೆ ನಾನು ಯಾವುದ್ರಲ್ಲಿ ಚಿಕನ್ ಮಿಕ್ಸ್ ಮಾಡಿಟ್ಟೆ ಆ ಪಾತ್ರೆಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಆ ಪಾತ್ರೆಗೆ ನಮ್ಮ ಅರ್ಧ ಲೋಟದ ನೀರು ಪಾಡ್ದು ಅವೇನು ತೊರಲ್ತದೆ ನೆಕ್ಕೆ ಕೂಟುದು ಒಂದೇನು ಬೆರದು ನಮ್ಮ ಮುಚ್ಚಳ ಮುಚ್ಚಿದು ಬೇಯ್ಪೋಡು ಮೀಡಿಯಮ್ ಫ್ಲೇಮಿಡು. ಇದನ್ನು ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬೇಯಿಸಬೇಕು. ನೋಡಿ ಸ್ವಲ್ಪ ಹೊತ್ತಾದ ನಂತರ ಚೆನ್ನಾಗಿ ಚಿಕನ್ ಕೂಡ ಬಾಯ್ಲರ್ ಚಿಕನ್ ಆದ್ದರಿಂದ ಅದು ಕೂಡ ನೀರು ಬಿಟ್ಕೊಳ್ತದೆ. ಒಂದು ಬಾಯ್ಲರ್ ಕೋರಿ ಆಯ್ನೆಡ್ದ ಹತ್ರ ಅವಲ ನೀರು ಬಿಡ್ಕೊಂಡು ಇತ್ತೆಯನ್ನು ಬೇರೆ ಸೊಪ್ಪೆಲ್ಲ ನೆಕ್ಕ ಪಾಡಿಯವಂತೆ. ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸಿದೆ. ಇನ್ನು ನಾವು ಮುಚ್ಚಳ ಮುಚ್ಚಿ ಬೇಯಿಸಬಾರ್ದು. ಇನ್ನು ಓಪನ್ ಆಗಿ ಇದನ್ನು ಬೇಯಿಸ್ಕೋಬೇಕು. ಇತ್ತೆ ಒಂದು ನಮ್ಮ ಮುಚ್ಚಳ ಮುಚ್ಚಿದ ಬೇಯ್ಪೋರೆಬಲ್ಲಿ ಒಂದೇನು ಮುಚ್ಚಳದೆತ್ತದು ಓಪನ್ ಆದ ಹೈ ಫ್ಲೇಮ್ಡೆ ಬೇಯ್ಪೋಡು. ಇದನ್ನು ಹೈ ಫ್ಲೇಮಲ್ಲಿ ಈಗ ನಾವು ಬೇಯಿಸಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿ ಘಮ ಕೂಡ ಬರ್ತುಂಟು, ಅಷ್ಟೇ ರುಚಿಯಾಗಿ ಕೂಡ ಆಗ್ತದೆ. ಈ ರೆಸಿಪಿಯನ್ನು ಖಂಡಿತ ನೀವೊಮ್ಮೆ ಟ್ರೈ ಮಾಡಿ. ಇದರಲ್ಲಿ ಒಂದು ಹೊಡ್ತಾನ ಡ್ರೈ ಒಂದ್ಲ ಬರ್ತದೆ. ಈತ ನಮ್ಮ ಗ್ಯಾಸನ್ನು ಮೀಡಿಯಮ್ ಫ್ಲೇಮಿಡು ದೀವಡು. ಸ್ವಲ್ಪ ಹೊತ್ತಾದ ಮೇಲೆ ಇದು ನೋಡಿ ಡ್ರೈ ಆಯಿತು. ಇವಾಗ ನಾವು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹೀಗೆ ಓಪನ್ ಆಗಿ ಬೇಯಿಸ್ಕೋಬೇಕು ಮುಚ್ಚಳ ಇಡದೆ. ಮಸ್ತ್ ಎಡ್ಡೆ ಕಮ್ಮೆನೆಲ್ಲ ಬರೋದುಂಡು ಆತೆ ರುಚಿ ಹಾಕೊಂಡು ಖಂಡಿತ ನಿಕ್ಲೋರ ಈ ರೆಸಿಪಿಯನ್ನು ಟ್ರೈ ಮಲ್ತು ಎಂಚಾತನಂದು ಕಮೆಂಟ್ ಮಲ್ಪಲೆ ಇಷ್ಟ ಅಂಡ ಲೈಕ್ ಮಲ್ಪಲೆ. ಖಂಡಿತ ನೀವೊಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ಇದು ಡ್ರೈ ಆಯಿತು. ಇವಾಗ ನಾನು ಇದಕ್ಕೆ 1 ಚಮಚದಷ್ಟು ತುಪ್ಪವನ್ನು ಮೇಲೆ ಹಾಕ್ತಾಯಿದ್ದೀನಿ. ಈ ತುಪ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದೆ ಇದಕ್ಕೆ. ಇದರಲ್ಲಿ ಒಂದು ಡ್ರೈ ಹಾಕಿನ ನಮ್ಮ 1 ಚಮಚದ ನೆಯ್ಯಿ ಪಾಡ್ದು ಬೆರವಡು ಒಂದು ನೆಯ್ಯಿ ಪಾಡ್ನೆದ ಹತ್ರ ಮಸ್ತ್ ಒಂಜಿ ರುಚಿಲ ಹಾಕೊಂಡು ಈ ಕೋರಿದ ಡ್ರೈ ಇದೆ ನಮ್ಮ ಗ್ಯಾಸ್ ಬಂದ್ ಮಲ್ಪುಗ ನಮ್ಮ ಕೋರಿದ ಡ್ರೈ ರೆಡಿ ಆ್ಯಂಡ್ ಸ್ಟಾರ್ಟರ್ ಆದ್ಲ ಮಸ್ತ್ ಶೋಕ್ ಹಾಕೊಂಡು ನೋಡಿ ನಾವು ಗ್ಯಾಸ್ ಬಂದ್ ಮಾಡುವ. ಈಗ ಇದು ಡ್ರೈ ಆಯಿತು.
ಇದು ತಣ್ಣಗಾದ್ಮೇಲೆ ಇನ್ನೂ ಡ್ರೈ ಆಗ್ತದೆ. ಒಂದು ಚಪ್ಪೆ ಹಾಕಿನ ಬೊಕ್ಕಲ ಡ್ರೈ ಆಪುಂಡು ತುಲೆ ನಿಕ್ಲೆ ಬೋಡಿತ್ತನ ಮುಲ್ಪ ಚೂರು ಕೊತ್ತಂಬರಿ ಸೊಪ್ಪು ಪಾಡನೊಲಿ ಯಾನ್ ಮುಲ್ಪ ಪಾಡ್ದಜಿ. ನೀವು ಬೇಕಿದ್ರೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಸ್ವಲ್ಪ ಹಾಕ್ಕೋಬೋದು, ಆದರೆ ಇದು ಹೀಗೆ ತಿನ್ನಲಿಕ್ಕೆ ತುಂಬ ರುಚಿ ಆಗ್ತದೆ. ನೋಡಿ ಚಿಕನ್ ಡ್ರೈ ಎಷ್ಟು ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು ಅಷ್ಟೇ ರುಚಿಕರ ಕೂಡ ಆಗಿದೆ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಹತ್ತಿರ ಇರುವ ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ. ನಿಕ್ಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಲ್ದಿ ಜನ ಸಬ್ಸ್ಕ್ರೈಬ್ ಮಲ್ತು ಬರೀಟಿತ್ತನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ಪಲೆ ಅಂಚನೆ ಪೂರ ಶೇರ್ ಮಲ್ತದು ಸಪೋರ್ಟ್ ಮಲ್ಪಲೆ. ಚಿಕನ್ ಡ್ರೈ ರುಚಿಯಾಯಿನ ಅಂಚನೆ ಪರಿಮಳ ಘಮ ಬರೋದುಂಡೆಡ್ಡೆ ನಿಕ್ಲೆ ಖಂಡಿತ ಇಷ್ಟ ಆಪುಂಡು. ರುಚಿಯಾದ ಚಿಕನ್ ಡ್ರೈ ರೆಡಿ ಆಯಿತು. ಎಲ್ಲರಿಗೂ ಧನ್ಯವಾದ.